ಎತ್ತಿನಹೊಳೆ ಯೋಜನೆಯೊಂದು ಔಟ್ಡೇಟೆಡ್ ಸಬ್ಜೆಕ್ಟ್ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಎತ್ತಿನಹೊಳೆಯೊಂದು ಮುಗಿದ ಅಧ್ಯಾಯ, ಹಳೆ ವಿಚಾರವನ್ನು ಮತ್ತೆ ಕೇಳಬೇಡಿ ಎಂದು ಪತ್ರಕರ್ತರಿಗೆ ಮನವಿ ಮಾಡಿದರು. ಎತ್ತಿನಹೊಳೆ ಯೋಜನೆಯನ್ನು ತರಾತುರಿಯಲ್ಲಿ ಮಾಡಿದ್ದು, 20,000 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಒಂದೇ ಒಂದು ಹನಿ ನೀರು ಹರಿಸಲು ಯಾಕೆ ಸಾಧ್ಯವಾಗಿಲ್ಲ ಎಂದು ಪ್ರಶ್ನಿಸಿದ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ತಡಕಾಡಿದ ಮೊಯ್ಲಿ, ಎತ್ತಿನಹೊಳೆ ಯೋಜನೆ ಬಗ್ಗೆ ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲೇ ಕೊಡುತ್ತೇನೆ ಎಂದರು. ಎತ್ತಿನಹೊಳೆ ಯೋಜನೆಯನ್ನು ಕಾಂಗ್ರೆಸ್ ಆರಂಭಿಸಿದರೂ ಬಿಜೆಪಿಯವರು ಅದನ್ನು ಮುಂದುವರಿಸಿದ್ದಾರೆ. ಈಗ ನಾವು ಯಾಕೆ ಅದನ್ನು ನಿಲ್ಲಿಸಬೇಕು ಎಂದ ಅವರು, ನೇತ್ರಾವತಿ ನದಿಯಲ್ಲಿ ನೀರಿಲ್ಲ ಎಂದು ನೀವೇ ಹೇಳ್ತೀರಾ, ನೀರು ಹರಿದಿಲ್ಲ ಅಂದರೆ ನೀರು ಹೇಗೆ ಖಾಲಿಯಾಗುತ್ತೆ ಎಂದು ಪ್ರಶ್ನಿಸಿದ ಅವರು, ನಾನು ಚಿಕ್ಕಬಳ್ಳಾಪುರದಿಂದ ಮತ್ತೆ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದಿದ್ದಾರೆ. ಬಹಳ ಹಳೆ ಸಬ್ಜೆಕ್ಟ್ ಆಗಿದೆ, ಬಹಳ ಹಳೆ ಸಬ್ಜೆಕ್ಟ್. ಅದಕ್ಕೆ ಐ ಡೋಂಟ್ ಥಿಂಕ್ ಎವ್ರಿ ಟೈಮ್ ಐ ಹ್ಯಾವ್ ಟು ಕಮೆಂಟ್ ಆನ್ ದಿಸ್. ನಿಮಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಅದೇ ನೀವೇ ನಾನು ಅದರ ಮೇಲೆ ಕಮೆಂಟ್ ಇಲ್ಲ. ಎವ್ರಿ ಟೈಮ್ ಅದೇ ಕೆಲಸನ ನೀವು ಕೇಳೋದು, ನಾನು ಮಾತಾಡೋದು, ಅದನ್ನು ನೀವು ಪ್ರಕಟಪಡಿಸೋದು. ಇಸ್ ಎನ್ ಔಟ್ಡೇಟೆಡ್ ಸಬ್ಜೆಕ್ಟ್. ಇದು ಎಲ್ಲ ಎಕ್ಸೆಪ್ಟೆಡ್. ಯಾರು ಬಿಜೆಪಿ ಅವರು ನಿಲ್ಲಿಸಿದಾರ? ಬಿಜೆಪಿಯವರು ಮತ್ತೆ ಇದು JDS ಅವರು ಪ್ರಾಜೆಕ್ಟ್ ನಿಲ್ಲಿಸಿದಾರ? ನೋ ಕಮೆಂಟ್, ನೋ ಕಮೆಂಟ್. ಆಯ್ತಾಯ್ತು, ಏನು ಆಗ್ಲಿಕ್ಕೆ ಕೆಲಸ ನಿಲ್ಲಿಸಿದಾರಲ್ಲ, ಬಿಜೆಪಿ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಅಲ್ಲಿ ಹೇಳ್ತೇವೆ ನಾವು, ಖಂಡಿತ ಹೇಳ್ತೀವಿ. ಒಳ್ಳೇದಾಯ್ತು, ರಿಮೈಂಡ್ ಮಾಡಿ. ಒಳ್ಳೆ ರಿಮೈಂಡರ್ ಹೇಳ್ತೇವೆ. ಐ ಓನ್ ಎಕ್ಸ್ಪ್ಲನೇಷನ್ ಟು ದೆಮ್, ಐ ವಿಲ್ ಡೂ ದ್ಯಾಟ್. ಹೌದಾ? ಒಂದು ಹನಿ ನೀರು ಹೋಗ್ಲಿಲ್ಲ ಅಲ್ಲಿಗೆ, ನಮ್ಮ ಯೋಜನೆಯಿಂದ ಬಂದಿದೆ. ಏನಿದೆ ನೀವೇ ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನೀವೇ ಡಿನೈ ಮಾಡ್ತೀರ. ಪ್ರಶ್ನೆ ಕೇಳಿ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಒಂದು ಪ್ರಶ್ನೆ ಕೇಳಿ, ಇದರ ನೀವೇ ಉತ್ತರ ಕೊಡಿ. ಉತ್ತರ ಮತ್ತು ಪ್ರಶ್ನೆ ಎರಡು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡುವಂತ ವ್ಯಾಪಾರ ಎಲ್ಲಿ ಅವಶ್ಯಕತೆ ಏನಿರ್ತದೆ? ಆಯ್ತು ಬಿಡಿ, ನೆಕ್ಸ್ಟ್ ಕ್ವಶನ್. ಅದಕ್ಕೆ ನಾವು ಅಲ್ಲಿ ಉತ್ತರ ಕೊಡ್ತೀವಿ, ಎಲ್ಲಿ ಬೇಕೋ ಅಲ್ಲಿ ಕೊಡ್ತೇವೆ. ಹೌದಾ? ಥ್ಯಾಂಕ್ ಯು. ಆಯ್ತಾಯ್ತು, ಕೊಡೋಣ. ನೆಕ್ಸ್ಟ್ ಏನಾದ್ರು ಕ್ವಶನ್ಸ್?